ಗೋವಿನ ಸೇವೆ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ದೊರಕಲಿ ಎನ್ನುವ ದೃಷ್ಟಿಯಿಂದ ಇದನ್ನೊಂದು ಸಾರ್ವಜನಿಕ ಕಾರ್ಯಕ್ರಮವಾಗಿ ಆಯೋಜಿಸಿದ್ದಾರೆ. ನಮ್ಮ ಸಂಸ್ಥೆಯ ಸಂಚಾಲಕರು ಜ. ರಾಜಾರಾಮ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆಯುವುದಕ್ಕಿದೆ. ಈ ಒಂದು ಕಾರ್ಯಕ್ರಮ ಸಮಾಲೋಚನಾ ಸಭೆ ಹೇಗೆ ಮಾಡಬಹುದು, ಏನು ಮಾಡಬಹುದು, ಈ ಒಂದು ಒಟ್ಟು ಕಾರ್ಯಕ್ರಮವನ್ನು ವೈಭವೀಕರಿಸುವುದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾವಬೋಧೆ ಜನಸ್ಯ ಏಜಾಂಗಲಿಕಾಯಮಾನೆ ಸಂಸಾರ ಹಲಮೋಹ ಶಾಂತಿ. ಇಡೀ ಲೋಕದ ಮಾನವರಿಂದ ಸೇವೆಯನ್ನು ಕೈಗೊಳ್ಳುವಂತಹ ಒಂದು ಪುಣ್ಯಜೀವಿ ಗೋ. ಆ ಗೋವಿನ ಸೇವೆ ಮಾಡುವುದಕ್ಕೆ ಒಂದು ಕ್ಷಣ ಸಿಕ್ಕಿದ್ರೂ ನಮಗೆ ಧನ್ಯತೆ ಬರ್ತದೆ ಅಂತ ತಿಳ್ಕೊಂಡವರು ನಾವೆಲ್ಲ. ಹಾಗಾಗಿ ಒಂದು ತಿಂಗಳ ಪರ್ಯಂತ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಿದ್ದೇವೆ. ಅದಕ್ಕಾಗಿ ಒಂದು ಮೊದಲ ಹೆಜ್ಜೆ ನಾವು ಇವತ್ತು ಇಡ್ತಾ ಇದ್ದೇವೆ. ಬಂದಂತಹ ಅತಿಥಿ ಗಣ್ಯರನ್ನು ಹಾಗೂ ಎಲ್ಲ ಗೋಪ್ರೇಮಿಗಳನ್ನು ಹೃದಯದ ಭಾವದಿಂದ ಸ್ವಾಗತಿಸುವುದಕ್ಕೆ ಮತ್ತು ಪ್ರಾಸ್ತಾವಿಕವಾಗಿ ಇದರ ಒಂದು ಮಾರ್ಗಸೂಚಿ ಮಾತುಗಳನ್ನು ಹೇಳುವುದಕ್ಕೆ ಶ್ರೀಯುತ ಜ. ರಾಜಾರಾಮ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಗಾವೋಮೇ ಪುರತಃ ಸಂತು ಗಾವೋಮೇ ಸಂತು ಪುರತಃ ಗಾವೋಮೇ ಹೃದಯ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ. ನನ್ನನ್ನು ಯಾವತ್ತೂ ಗೋವುಗಳ ಮಧ್ಯೆ ಇರುವಂತಹ ಅವಕಾಶವನ್ನು ಒದಗಿಸಿಕೊಡುವ ದೇವರೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಪುಣ್ಯಕೋಟಿ ನಗರದ ಅಮೃತಧಾರ ಗೋಶಾಲೆಯ ಮಟ್ಟಿಗೆ ಇವತ್ತೊಂದು ಸಂಭ್ರಮದ ದಿವಸ. ಗೋಸೇವಾ ಮಾಸಾಚರಣೆ ಆಚರಣೆ ಮಾಡಬೇಕು ಅಂತ ಕಳೆದ ವರ್ಷ ಕಂಡಾಗ ಅದನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ ಎನ್ನುವಂತಹ ಸಂತಸದೊಂದಿಗೆ ಇದು 2ನೇ ವರ್ಷ. ಕಳೆದ ವರ್ಷ ಗೋಸೇವಾ ಮಾಸಾಚರಣೆ ಮಾಡುವಾಗ ತುಂಬ ವ್ಯವಸ್ಥಿತವಾಗಿ ನಾವು ಮಾಡಿದ್ದೇವೆ ಅಂತ ಇಲ್ಲ. ನಮ್ಮ ವ್ಯವಸ್ಥೆ ಒಳಗಡೆ ತುಂಬ ತಪ್ಪುಗಳಾಗಿತ್ತು, ತುಂಬ ನ್ಯೂನತೆಗಳಾಗಿತ್ತು. ಆ ತಪ್ಪುಗಳನ್ನೇ ಎದುರಿಟ್ಟುಕೊಂಡು ಇದನ್ನು ಹೇಗೆ ಸರಿ ಮಾಡಬೇಕಂತ ಯೋಚನೆ ಮಾಡ್ತಾ ಬಂದಾಗ ಈ ವರ್ಷ ಕೂಡ ಗೋಸೇವೆ ಮಾಚಾರಣೆ ಮಾಡಬೇಕು ಅಂತ ತುಂಬ ಸಮಾಜದ ಮೂಲೆಯಿಂದ ಒತ್ತಡಗಳು ಆರಂಭ ಆದವು. ಹಿಂದೆ ನಾವು ಹೇಳಿತ್ತು ಇದು ಈ ವರ್ಷಕ್ಕೆ ಮಾತ್ರ ಅಂತ ಹೇಳಿತ್ತು. ಆದರೆ ಅಂಥ ಒತ್ತಡಗಳು ಬಂದಾಗ ಮತ್ತೊಮ್ಮೆ ಮಾಡೋಣ ಅಂತ ಅನ್ನಿಸ್ತು. ಗರುಡ ಪುರಾಣದಲ್ಲಿ ಉಲ್ಲೇಖ ಇದೆ. ಮಕರ ಸಂಕ್ರಮಣದಿಂದ ಕುಂಭ ಸಂಕ್ರಮಣದವರೆಗಿನ ಮಕರ ಮಾಸದಲ್ಲಿ ಗೋದರ್ಶನ ಮಾತ್ರದಿಂದ ಮತ್ತು ಗೋರೋಜನದ ಆಘ್ರಾಣಿಸುವಿಕೆ ಮಾತ್ರದಿಂದ ಜನ್ಮಾಂತರದ ಪಾಪಗಳು ಕಳೆದು ಹೋಗುವುದು ಅಂತ ಗರುಡ ಪುರಾಣದ ಉಲ್ಲೇಖ ಇದೆ. ಯಾರಿಗೆಲ್ಲ ಮನೆಯಲ್ಲಿ ಹಸು ಕಟ್ಟಿ ನಾವು ಸಾಕ್ತೇವೆ ನಮಗದು ತುಂಬ ಆಶ್ಚರ್ಯ ಅಂತ ಅನಿಸೋದಿಲ್ಲ, ಆದರೆ ಕಷ್ಟದ ಕೆಲಸ ಅಂತ ಅನಿಸೋದಿಲ್ಲ. ಬೆಳಗ್ಗಾಗಿದ್ದು ದನಕ್ಕೆ ಕುಂಕುಮದ ತಿಲಕವನ್ನಿಟ್ಟು ಅದಕ್ಕೆ ಪ್ರದಕ್ಷಿಣೆ ಬಂದು ಗೋವಿನ ಬಾಲಕ್ಯದ ನೀರಿನ ತೀರ್ಥ ಕುಡಿಯೋದಿದೆಯಲ್ಲ, ಅದು ನಮ್ಮ ಹಿಂದೂ ಸಂಸ್ಕೃತಿ. ಎಲ್ಲ ಮನೆಯಲ್ಲೂ ಮಾಡೋ ಪ್ರಯತ್ನ ಮಾಡ್ತಾರೆ ಜನ, ಆದರೆ ತುಂಬ ಜನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸ್ಥಳಾವಕಾಶದ ಕೊರತೆಯಿಂದ ಸಾಧ್ಯ ಆಗೋದಿಲ್ಲ. ಇದಕ್ಕಾಗಿ ಗೋಶಾಲೆಯಲ್ಲಿ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋ ಯೋಚನೆಯಿಂದ ಈ ಗೋಸೇವಾ ಮಾಸಾಚರಣೆ ಕಲ್ಪನೆ ಆರಂಭ ಆಯಿತು. ಇದು ಹೇಗೆ ಗೋಸೇವಾ ಮಾಸಾಚರಣೆ? ಊರಿನ ಎಲ್ಲ ಯುವಕರು, ಊರಿನೆಲ್ಲ ಯುವತಿಯರು, ಎಲ್ಲ ಸಜ್ಜನ ಬಂಧುಗಳು ಬಂದು ಸೇರಿಕೊಂಡು ಮಾಡುವಂಥ ಒಂದು ಕಾರ್ಯಕ್ರಮ. ತುಂಬ ಯುವಕ ಮಂಡಳಗಳು, ಮಹಿಳಾ ಮಂಡಳಗಳು,
ಸ್ವಸಹಾಯ ಸಂಘ ಈಗಾಗಲೇ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಗೋಶಾಲೆ ಒಂದು ಗೋಶಾಲೆಯ ಚಟುವಟಿಕೆ ಮಾಡೋದಕ್ಕೆ ಬೆಳಗ್ಗೆ ಒಂದು ಸಂಘಟನೆ ಬರ್ತದೆ, ಸಗಣಿ ಹಾಕ್ತಾರೆ, ಹಟ್ಟಿಯನ್ನು ತೊಳಿತಾರೆ, ದನಕ್ಕೆ ಕಚ್ಚಿ ಕೊಡ್ತಾರೆ, ಹುಲ್ಲು ಹಾಕ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಅವ್ರು ತೆರಳ್ತಾರೆ. ಮಧ್ಯಾಹ್ನ ನಂತರದ ಸಂಘಟನೆ ಬಂದು ಮಧ್ಯಾಹ್ನ ಊಟ ಮಾಡ್ತಾರೆ, ಸಾಯಂಕಾಲ 6 ಗಂಟೆವರೆಗೆ ಇದೇ ರೀತಿಯ ಸೇವೆ ಮಾಡ್ತಾರೆ, ಹೋಗ್ತಾರೆ. ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಭಜನಾ ಸೇವೆ ನಡೀತದೆ. ನಮಗೆ ತಲೆಬಿಸಿ ಆದದ್ದು ಏನು ಅಂತ ಹೇಳಿದರೆ, ಪ್ರತಾಪಣ್ಣ, ನಮ್ಮ ತಿಳಿದು 31 ದಿವಸ 67 ಭಜನಾ ಸಂಘಗಳು ಈಗ ಹೆಸರು ನೋಂದಣಿ ಮಾಡಿಕೊಂಡಿವೆ. ಎಲ್ಲಿ ಸಮಯ ಕೊಡೋದು ಅಂತ ಗೊತ್ತಿಲ್ಲ. ಅದು ಕೂಡ ಅದಕ್ಕೆ ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ. ಈ ಮಧ್ಯೆ 5 ಶನಿವಾರ ಆದಿತ್ಯವಾರ, 5 ಆ ತಿಂಗಳಲ್ಲಿ 5 ಶನಿವಾರ 5 ಆದಿತ್ಯವಾರ. ಈ ಶನಿವಾರ ಆದಿತ್ಯವಾರಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಾಡು ಮಾಡಬೇಕು, ಆ ಮೂಲಕ ಸಂಸ್ಕೃತಿಯ ಸೊಗಡನ್ನು ಜನಕ್ಕೆ ಬಿತ್ತರಿಸಬೇಕು ಅನ್ನೋ ಯೋಚನೆಯಿಂದ ಈ ಗೋಸೇವಾ ಮಾಸಾಚರಣೆ ಆರಂಭ ಆಗಿದೆ. ಇದರ ಹಿಂದಿನ ಚಾಲನಾ ಶಕ್ತಿ ಗುರುಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಈ ಗೋಶಾಲೆ ಆರಂಭ ಆದದ್ದೇ ಅವರ ದಿವ್ಯ ಮಂತ್ರಾಕ್ಷತೆಯಿಂದ. ಅವರು ಮಂತ್ರಾಕ್ಷತೆ ಹಾಕುವಾಗ ಈ ಗೋಶಾಲೆ ಇದ್ದದ್ದು ಒಂದು ದನ, ಒಂದು ಕರು. ಆಗ ಇದ್ದ ಕರು ಅರ್ಜುನ, ಅವ ದೊಡ್ಡವನಾಗಿ ಕಟುಕರ ಪಾಲಾದ. ನಮ್ಮ ಗೋಶಾಲೆ ಫಸ್ಟ್ ವಿಕೆಟ್ ಪ್ರತಾಪಣ್ಣ, ಅರ್ಜುನ ಕಟುಕರ ಪಾಲಾದ. ಅದನ್ನು ಗುರುಗಳ ಹತ್ರ ಹೇಳಿದಾಗ ತುಂಬ ನೊಂದ್ಕೊಂಡ್ರು. ಒಂದು 4 ಗಂಟೆ ಅವರು ಮಾತೇ ಆಡಲಿಲ್ಲ. ಈ ಸಮಾಜದ ಎಲ್ಲ ಮೂಲಗಳು ಅದಾಯಿತು, ಎಲ್ಲರೂ ಕೂಡ ನೋವಾಯಿತು. ಒಂದು ಕ್ಷಣ ನಾವು ಗೋಶಾಲೆ ನಿಲ್ಲಿಸಿ ಬಿಡೋದು ಅಂತ ಯೋಚನೆ ಮಾಡಿದ್ವು. ನಾವು ಗೋಗಳನ್ನ ತಂದಿಡೋದು, ಅದನ್ನು ಕಟ್ಕೊಂಡು ಹಿಡ್ಕೊಂಡು ಹೋಗೋದು ಯಾಕೆ ಮಾಡಬೇಕು, ಏನು ಪುರುಷಾರ್ಥ ಇದೆ? ಆಗ ಗುರುಗಳು ಬೆನ್ನು ತಟ್ಟಿ ಹೇಳಿದರು, ಇಲ್ಲ, ಮುಂದುವರ್ಸ್ಕೊಂಡು ಹೋಗಿ ಒಂದು ತಾರ್ಕಿಕ ಅಂತ್ಯ ಕಾಣುವವರೆಗೆ ಗೋಶಾಲೆ ಮುಂದುವರ್ಸ್ಕೊಂಡು ಹೋಗೋಣ. ಈ ಗೋಶಾಲೆ ಆರಂಭ ಆದದ್ದು ಗುರುಗಳ ಮಾರ್ಗದರ್ಶನ ಪ್ರಕಾರ ಮಲೆನಾಡು ಗಿಡ್ಡ ಹಸುಗಳ ತಳಿಯ ಸಂವರ್ಧನೆ ಮಾಡೋದಕ್ಕೋಸ್ಕರವಾಗಿ. ಗೋಶಾಲೆ ಉಂಟು ಅಂತ ಗೊತ್ತಾಯಿತು, ಪೊಲೀಸರು ದನ ತುಂಬಿಸಕ್ಕೆ ಆರಂಭ ಮಾಡಿದರು. ಎಲ್ಲೆಲ್ಲೋ ಹುಡುಗರು ದನ ಹಿಡಿತಾರೆ, ಪೊಲೀಸ್ ತಂದು ದನ ತುಂಬಿಸ್ತಾರೆ. ಖಾಕಿ ಕಂಡ್ರೆ ನಮ್ಮ ಹುಡುಗರಿಗೆ ಭಯ, ಬರಡಣ್ಣ ಒಳಗೆ ಸೇರಿಸ್ಕೊಂಡು ನಾವು ಯೋಚನೆ ಮಾಡಿದ್ವು, ಗೋಶಾಲೆಯನ್ನು ಬೆಳೆಸೋದು ಕಷ್ಟ ಇದೆ. ಗೋಶಾಲೆಯಲ್ಲಿ ಹಸುಗಳು ಗಬ್ಬ ಕಟ್ಟಿ ಕರು ಹಾಕಿದ ಮೇಲೆ ಅದನ್ನು ಸುತ್ತಮುತ್ತ ಜನಕ್ಕೆ ಹರಿದು ಹಾಲು ಹಿಂಡಿ ಉಣ್ಣೋದಕ್ಕೆ ಕೊಡ್ತೇವೆ ನಾವು. ಅದು ಮುಗಿದ ಮೇಲೆ ಅವರು ವಾಪಸ್ ತರಬೇಕು. ಹಸುವನ್ನು ಕರುವನ್ನು ತರಬೇಕು, ತಪ್ಪಿದೆ 2ರಲ್ಲಿ 1 ತರಬೇಕು, ವಾಪಸ್ ತರಬೇಕು. ನಮ್ಮ ಉದ್ದೇಶ ಇಲ್ಲಿ ಮಲೆನಾಡು ಗಿಡ್ಡ ತಳಿಯ ಸಂವರ್ಧನೆ ಮಾಡೋದು. ಭಾರಿ ದೊಡ್ಡ ಸಂಖ್ಯೆ ಇವತ್ತು ಹೊರಗಡೆ ಇದೆ. ಈ ಗೋಶಾಲೆಯಿಂದ ಹೋದ ಹಸುಗಳ ಸಂಖ್ಯೆ ಭಾರಿ ದೊಡ್ಡದಿದೆ. ಅದನ್ನು 6 ತಿಂಗಳಿಗೊಮ್ಮೆ ಇನ್ಸ್ಪೆಕ್ಷನ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಅದು ಆ ಮನೇಲಿ ಇದೆಯಾ ಇಲ್ವೋ ಅದು ಮಾಡೋ ಕೆಲಸ ಮಾಡ್ತೇವೆ. ಇದೆಲ್ಲ ಗುರುಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಮಾರ್ಗ ದರ್ಶನ ನಡೆಯುವಂಥದ್ದು. ಇದನ್ನು ಸಮಾಜಕ್ಕೆ ಬಿತ್ತರಿಸಬೇಕು ದೃಷ್ಟಿಯಿಂದ ಈ ಗೋಸೇವಾ ಮಾಸಾಚರಣೆ ಆರಂಭ ಆಗಿದೆ. ನಾಡ್ದು ಜನವರಿ 14 ಮಕರ ಸಂಕ್ರಮಣ ದಿವಸ ಇದು ಉದ್ಘಾಟನೆ ಆಗ್ತದೆ. ಫೆಬ್ರವರಿ 3ನೇ ತಾರೀಕಿಗೆ ಈ ಗೋಶಾಲೆ ವಾರ್ಷಿಕೋತ್ಸವ, ಫೆಬ್ರವರಿ 3ನೇ ತಾರೀಕಿಗೆ. ಆ ದಿವಸ ನಮೂನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಜನರನ್ನು ಗೋಶಾಲೆ ಕರೆತರುವುದಕ್ಕೋಸ್ಕರವಾಗಿ ಪ್ರತಾಪಣ್ಣ. ಆ ದಿವಸ ಪಟ್ಲ ಸರಿಚೇಷ್ಟಿಯವರ ನೇತೃತ್ವದಲ್ಲಿ ಒಂದು ದೇವಿ ಮಹಾತ್ಮೆ ಯಕ್ಷಗಾನ ಬ್ಯಾಲೆಟ್ ನಡೀತದೆ. ಅದು ವಿನೂತನವಾದ ಒಂದು ಯಕ್ಷಗಾನ. ಪ್ರತಾಪಣ್ಣ ಅದನ್ನು ನೋಡಲಿಕ್ಕೆ ಬರಬೇಕು. ಎಲ್ಲಿದ್ದೀಯಪ್ಪ ನಿನ್ನ ಮಗ ಅಂತ ತಾಯಿ ಕೇಳಿದಾಗ ಮಗ ಹೇಳ್ತಾನೆ, ನಾನು ನನ್ನ ಜೊತೆಗಾರ ಜೊತೆಗೆ ಆಟ ಆಡ್ತಾ ಇದ್ದೆ. ಆತ ಹುಡುಗರ ಜೊತೆಲಿ ಆಟ ಆಡಲಿಕ್ಕೆ ಆಗೋದಿಲ್ಲ ತಾನೆ, ಆತ ಕೋಣಗಳ ಜೊತೆನೇ ಆಟ ಆಡಬೇಕು. ಅನ್ನೋ 10-20 ಕೋಣಗಳು, ಮಹಿಷಾಸುರನ ಜೊತೆ 10-20 ಕೋಣಗಳು. ಹಿಂದೆ 7 ಕೋಣಗಳು ನಾವು ಮಾಡಿದ್ದೇವೆ ಇಲ್ಲಿ. ಆಗ 7 ಕೋಣ ಇತ್ತು, ಈ ಸಲ 20 ಕೋಣಗಳು. ರಕ್ತ ಬೀಜನ ತಲೆಗೆ ಪೆಟ್ಟು ಬಿದ್ದಾಗ ರಕ್ತ ಕೆಳಗೆ ಬೀಳ್ತದೆ. ಒಂದು ರಕ್ತ ಹನಿ ಬಿದ್ದಲ್ಲಿ 1000 ರಕ್ತ ಬೀಜರು ಹುಟ್ಟುಕೊಂಡು ಬರ್ತಾರೆ ಅಂತ
ದೇವಿ ಸಪ್ತಶತಿಯಲ್ಲಿ ಹೇಳ್ತದೆ. 1000 ರಕ್ತಬೀಜಗಳು ಇರೋದಿಲ್ಲ ಇಲ್ಲಿ, ಆದರೆ ಸ್ವಲ್ಪ ರಕ್ತಬೀಜಗಳು ಇರ್ತಾರೆ, ಒಂದು 10-30 ಇರ್ಬೋದು ಬಹುಶಃ. 10-30 ರಕ್ತಬೀಜಗಳಿದ್ದ 10-30 ಮಾತೃಕೆ ಇರಬೇಕಲ್ಲ, ಅದು ಇರ್ತದೆ. ನಾಭಿಕಮಲದಿಂದ ನಾಭಿಂದ ಹೊರಬಂದ ನಾಭಿಕಮಲದಲ್ಲಿ ಅವನು ದೇವರು ಕುಳಿತುಕೊಳ್ತಾನಲ್ಲ, ಅದು ಕೂಡ ವಿಶಿಷ್ಟವಾಗಿ ಕಮಲ ಉದ್ಭವ ಆಗುವ ಒಂದು ದೃಶ್ಯ. ದೇವಿ ಓಂಕಾರ ಸ್ವರೂಪಿ ಆಕೆ ನಭೋಮಂಡಲದಲ್ಲಿ ತುಂಬಿಕೊಂಡಿದ್ದಾಳೆ. ನಂಬಿಕೆ ಹಾಗೆ ದೇವಿ ನಭೋಮಂಡಲನ ಇಳಿಬೇಕಲ್ವ, ಇಷ್ಟು ಮಾಡಿದ ಮೇಲೆ ದೇವರಿಗೂ ವೈಭವೀಕರಣ ಮಾಡಬೇಕಲ್ಲ. ಇಷ್ಟು ಮಾಡಿ ಆನೆ ಬರೆದಿದ್ರೆ ಹೇಗೆ? ದೇವನಿಗೆ ಆನೆ ಬೇಕು. ರಾಕ್ಷಸನಿಗೆ ಒಮ್ಮೆ ದೊಂದಿ ಕೊಟ್ಟು ರಾಳದ ಹುಡಿ ಬಿಸಾಡೋದು, ಒಮ್ಮೆ 3 ಸಲ ಮುಗೀತು. 3 ಸಲ ಮೇಲೆ 3 ಸಲ ಕೆಳಗೆ ಒಂದು ಮುಗೀತು. ಇದು ಹಾಗಲ್ಲ, ಪೂರ ಮಂಡ ಇತ್ತಿನ ಮಂಡ ಪೂರ್ಲಿ ಜೊತೆ ಬಡಿಸಿ ಒಂದು ಅದ್ಭುತವಾದ ಒಂದು ದೇವಿ ಮಹಾತ್ಮೆಯನ್ನು ಪ್ರದರ್ಶನ ಮಾಡುವ ಮೂಲಕ ಜನರನ್ನು ತರಬೇಕು, ಗೋಶಾಲೆಗೆ ತರಬೇಕು. ಅದು ನಮ್ಮ ಉದ್ದೇಶ. ಇದು ತಮಾಷೆ ಅಲ್ಲ ಉದ್ದೇಶ. ಮಂಜುಳಾ ರಾವ್ ಇದ್ದಾರೆ, ಅವರು ಈ ಭಾಗದ ಭಾಗವತ ಶ್ರೇಷ್ಠೆ. ಭಗವಂತನ ಹರಿಕತೆಯನ್ನು ಸಮಾಜಕ್ಕೆ ಬಿತ್ತರಿಸಬಲ್ಲಂತಹ, ಭಗವಂತನ ಕಾರುಣ್ಯವನ್ನು ಜಗತ್ತಿಗೆ ಸಾರಬಲ್ಲಂತಹ ಒಬ್ಬಾಕೆ ಮಹಿಳೆ ಇದ್ದರೆ ಅವಕ್ಕೆ ಮಂಜುಳಾ ರಾವ್. ಆಕೆಗೆ ಒಂದು ಭಾರಿ ದೊಡ್ಡ ಸನ್ಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮಗೆ ರಾಘವೇಶ್ವರ ಭಾರತಿ ಸ್ವಾಮಿಗಳು ಸನ್ಮಾನ ಮಾಡ್ತಾರಮ್ಮ. ಒಂದು ಭಜನೆಯ ಸ್ಪರ್ಧೆ, ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಈ 3 ಜಿಲ್ಲೆಗಳ ಭಜನಾ ತಂಡಗಳಿಗೆ ಆಹ್ವಾನವನ್ನು ಕಳಿಸಿದ್ದೇವೆ. ಈಗಾಗಲೇ ಕಳಿಸಿ ಆಗಿದೆ. ಲೋಕಲ್ ತಂಡಗಳಿಗೆ ಬಾಕಿ ಇದೆ. ಒಂದು ಭಜನಾ ಸ್ಪರ್ಧೆ. ಯಾಕೆ ಭಜನಾ ಸ್ಪರ್ಧೆ ಯಾಕೆ ಅಂತಂದರೆ, ಈ ಕ್ಷೇತ್ರ ಇಡೀ ಅದು ಭಜನಾಮಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಭಜನಾ ಸ್ಪರ್ಧೆ, ಒಂದು ಭಜನಾ ಸ್ಪರ್ಧೆ. ಈ 31 ದಿನಗಳ ಭಜನೆಯನ್ನು ಏರ್ಪಾಡು ಮಾಡುವವರು ರವಿಯಣ್ಣ. ಭಜನೆ ಜವಾಬ್ದಾರಿ ನನಗೆ ಬಿಡಿ ಅಂತ ಹೇಳಿದ್ದಾರೆ. ಭಜನೆ ಸ್ಪರ್ಧೆಗೆ ಅವ್ರದ್ದು ಆಕ್ಷೇಪ ಇದೆ. ಬೆಲ್ಲಿಯವು ಅಂತ. ಲೋಕೋಭಿನ್ನರ್ಜಿ ಗೋಶಾಲೆ ಒಂದು ಉದ್ಘಾಟನೆ. ಈಗ 2 ಗೋಶಾಲೆಗಳು ಇಲ್ಲಿ ಕೆಲಸ ಮಾಡ್ತವೆ. ಒಂದು ಗೋಶಾಲೆಯಲ್ಲಿ ಮಲೆನಾಡು ಗಿಡ್ಡ ಹಸುಗಳು ಮಾತ್ರ, ಒಂದು ಗೋಶಾಲೆಯಲ್ಲಿ ಪೊಲೀಸ್ ಹಸುಗಳು ಮಾತ್ರ. 3ನೇ ಗೋಶಾಲೆ. ಯಾಕೆ 3ನೇ ಗೋಶಾಲೆ ಅಂತಂದರೆ, ಪಂಡಿತ ತಿರುಮಲೇಶ್ವರ ಭಟ್ರು ನಮ್ಮ ಸಮಾಜ ಸಭೆಯಲ್ಲಿ ಕೂತಾಗ ಭಾಷಣ ಮಾಡ್ತಾರೆ. 35 ಗೋಗಳು, ತಳಿಯ ಗೋಗಳು ಅಲ್ಲಿದೆ, ಅದು ಹೊಸನಗರದ ಅಡೆಬೊತ್ತು ಓಡು ಅಂತ ಹೇಳ್ತಾರೆ. ಅಲ್ಲ, ಈ ನಮ್ಮ ಗೋಶಾಲೆ ಒಳಗಡೆ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸಂರಕ್ಷಣೆ ಮಾಡಿದಂತಹ ಗೋಗಳನ್ನು ತೋರಿಸುವ ಒಂದು ಪ್ರದರ್ಶನ ಅಲ್ಲ, ತೋರಿಸುವ ಒಂದು ಪ್ರಯತ್ನ, ಜನಕ್ಕೆ ತೋರಿಸುವ ಪ್ರಯತ್ನ. ಯಾವರೆಲ್ಲ ಹಸುಗಳು ಇವೆ, ವರ್ಷಕ್ಕೆ 5 ಹಸುಗಳು, 5 ತೊಳೆ ಹಸುಗಳು, ಅದು 7 ವರ್ಷದಲ್ಲಿ ಮುಕ್ತಾಯ ಆಗ್ತದೆ. ಮತ್ತು ಪುನಃ ಅದು ಪುನರಾವರ್ತನೆ ಆಗ್ತಾ ಹೋಗ್ತದೆ. ಈಗ ಸದ್ಯಕ್ಕೆ ನಮ್ಮ ಹತ್ರ ಗೀರ್ ತಳಿ ಹಸು ಇದೆ, ಥಾರ್ಪಾರ್ಕರ್ ಹಸು ಇದೆ, ಮಲೆನಾಡು ಗೆಡ್ಡೆ ಇದೆ. ಇನ್ನು ಕೆಲವು ದಿವಸದಲ್ಲಿ ಒಂದು ಸಾಹಿವಾಲ ಹಸು ಬರ್ತದೆ, ಒಂದು ಕಾಂಕ್ರೇಜ್ ಹೋರಿ ಬರ್ತದೆ. ಈ ರೀತಿಯಲ್ಲಿ ದೇಶದ ದೇಶೀಯ ಹಸುಗಳನ್ನು ಲೋಕಕ್ಕೆ ತೋರಿಸೋ ಪ್ರಯತ್ನ ಅದು ಕೂಡ ಆಗ್ತದೆ. ಅದು 3ನೇ ಗೋಶಾಲೆಯಲ್ಲಿ ಆಗ್ತದೆ. ಈಗಾಗಲೇ ಅದರ ಕೆಲಸ ಆರಂಭ ಆಗಿದೆ. ಒಂದು 7-8 ಫೀಟ್ ಎತ್ತರಕ್ಕೆ ಅದರ ಪಿಲ್ಲರ್ಗಳು ಬಂದಿವೆ. ಈ ರೀತಿಯಲ್ಲಿ ವಿಶಿಷ್ಟ ಕಾರ್ಯಕ್ರಮ ಜೊತೆಯಲ್ಲಿ ಈ ಗೋ ಸೇವಾ ಮಾಸಾಚರಣೆ ಮಾಡಬೇಕು ಅಂತ ನಮ್ಮ ಉದ್ದೇಶ. ಫೆಬ್ರವರಿ 3ನೇ ತಾರೀಕಿಗೆ ಉದ್ಘಾಟನೆ. ಅದು ವಿಶಿಷ್ಟವಾದ ರೀತಿಯಲ್ಲಿ ಉದ್ಘಾಟನೆ ಇರ್ತದೆ, ವಿಶಿಷ್ಟವಾದ ರೀತಿಯಲ್ಲಿ ಇರ್ತದೆ. ಅಥವಾ ಈ ಗೋಸೇವೆ ಮಾಸಾಚರಣೆ ಮಧ್ಯೆ ನಮ್ಮ ಗುರುಗಳು ಬರುವುದಾದರೆ
ರಾಘವೇಂದ್ರ ಸ್ವಾಮಿಗಳು ಬರೋದಾದರೆ ಆ ದಿವಸ ಅವ್ರು ಮಾಡ್ತಾರೆ, ಅವ್ರು ಉದ್ಘಾಟನೆ ಮಾಡ್ತಾರೆ. ಕೊನೆ ದಿವಸ ಕೂಡ ಅದು ಒಂದು ದಿವಸವರೆಗೂ ಆ ಗೋಶಾಲೆ ಉದ್ಘಾಟನೆ ಉಳಿತದೆ, ಗುರುಗಳು ಬರೋದರ ಕಾಯುವಿಕೆಯಲ್ಲಿ ಇರ್ತದೆ. ಗುರುಗಳು ಬಂದರೆ ಕೊನೆ ದಿವಸ ಆದರೂ ಅವರ ಕೈಯಲ್ಲಿ ಉದ್ಘಾಟನೆ ಆಗ್ತದೆ. ಕೊನೆ ದಿವಸ ಸಮಾಜಕ್ಕೊಂದು ಸಂದೇಶ, ಯಾರನ್ನಾದ್ರೂ ಕೊಡಿಸ್ಬೇಕು, ಅದು ಕೂಡ ಯೋಚನೆ ಆಗ್ತಾಯಿದೆ. ಈ ಮಧ್ಯೆ ಒಂದು ದಿವಸ ಯತಿ ಸಮಾವೇಶ. ಬಂಟ್ವಾಳ ತಾಲೂಕಿನಾದ್ಯಂತ ಇರುವಂತಹ ನಾವು ತುಂಬ ಪುಣ್ಯವಂತರು. ನಮ್ಮ ತಾಲೂಕು ಅತ್ಯಂತ ಹೆಚ್ಚು ಅಯೋಧ್ಯೆಯ ನಂತರ ಹೆಚ್ಚು ಸ್ವಾಮಿಗಳು ನಮ್ಮ ಬಂಟ್ವಾಳ ತಾಲೂಕಲ್ಲಿ ಪ್ರತಾಪಣ್ಣ. ಅವ್ರನ್ನ ಕರೆಸ್ಕೊಂಡು ಒಂದು ಯತಿ ಸಮಾವೇಶ ಮಾಡಬೇಕು, ಯತಿಗಳು ಮತ್ತು ಗೋವು ಅನ್ನೋ ಬಗ್ಗೆ ಚರ್ಚೆ. ಆ ದಿವಸ ಒಂದು ದಿವಸ ದೇವಸ್ಥಾನಗಳ ಮುಖಂಡರುಗಳ ಒಂದು ಸಮಾವೇಶ. ಅದಕ್ಕೂ ದೇವಸ್ಥಾನ ಮತ್ತು ಗೋವು. ಒಂದು ದಿವಸ ಮಹಿಳಾ ಸಮಾವೇಶ, ಮಹಿಳೆ ಮತ್ತು ಗೋವು. ಒಂದು ದಿವಸ ಯುವ ಸಮಾವೇಶ, ಯುವಕರು ಮತ್ತು ಗೋವು. ಒಂದು ದಿವಸ ಕಲಾವಿದರ ಸಮಾವೇಶ, ನಾಟಕ, ಯಕ್ಷಗಾನ ಕಲಾವಿದರ ಸಮಾವೇಶ, ಕಲಾವಿದರು ಮತ್ತು ಗೋವು. ಒಂದು ದಿವಸ ವಿದ್ಯಾರ್ಥಿಗಳ ಸಮಾವೇಶ, ವಿದ್ಯಾರ್ಥಿಗಳು ಮತ್ತು ಗೋವು. ಹಾಗೆ ಗೋವನ್ನು ಮನೆ ಮನೆಯ ಮಾತಾಗಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ನಿಮ್ಮೆಲ್ಲರೂ ಸಹಕಾರ ಬೇಕು. ನಮಗೆ ಇದು ಯೋಚನೆ ಇರಲಿಲ್ಲ ಸಂತೋಷ. ನಿನ್ನೆ ಸಂತೋಷ ಹೇಳಿದೆ ಹಿರೇ ಮಾರ್ಗಲ್ ಅಂತ ಹೇಳಿದೆ ನಿನ್ನೆ. ಡೈ ಇದು ಜಾಗೆ ಪುಕ್ಕ ಭ್ರಾಂತ ಇದೆ ಯೋಚನೆ. ವ್ಯವಸ್ಥೆ ನೋಡಿದ ಹೇಳಿದರು, ಹೋಗು ಜಾಗ ಕಮ್ಮಿ ಅಣ್ಣ ತೂಜುನು ಬಟ್ರೆ ಅಂತ ಹೇಳಿದರು ಹೋಗುವಾಗ. ನಾವು ಹಾಕಿದ ಗೆರೆ ಅಲ್ಲಿಗೆ ಮುಗೀತು. ಈಗ ಇತ್ತು ಲಾಸ್ಟ್ ಚಾರ್ ಉಂಟು ಅಲ್ಲಿ ಗೆರೆ ಮುಗೀತು. ಬನ್ನಿ ನಾವಿದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ. ಈ ಸಭೆಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡೋದಕ್ಕೆ ಮೊದಲು ಈ ಇಂದಿನ ಕಾರ್ಯಕ್ರಮದ ಗೌರವದ ಸ್ಥಾನವನ್ನು ಅಲಂಕರಿಸಿದ್ದ ನಮ್ಮೆಲ್ಲರಿಗೂ ಕೂಡ ಒಬ್ಬ ಆದರ್ಶ ಧಾರ್ಮಿಕ ನೇತಾರ, ಕಣಂತೂರು ದೇವಸ್ಥಾನದ ಆಡಳಿತ ಧರ್ಮದರ್ಶಿ, ನನ್ನ ಅಮ್ಮನ ಕ್ಲಾಸ್ಮೇಟ್ ಮಂಜು ಭಂಡಾರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡವರು ಮಂಜು ಭಂಡಾರಿ ಅವರು. ನಿನ್ನೆ ಒಂದು ಅಚಾನಕವಾಗಿ ಯೋಚನೆ ಹೊಳೀತು. ನಮಗೆ ಶಾಸಕರಿಲ್ಲ, ನಮ್ಮ ಶಾಸಕರಿಲ್ಲ ಅಂತ ಒಂದು ಕೊರಗಿತ್ತು ಪ್ರತಾಪಣ್ಣ. ಅದನ್ನು ಪಕ್ಷ ತುಂಬಿಕೊಟ್ಟಿದೆ. ಪ್ರತಾಪ್ ಸಿಂಹ ನಾಯಕರು ನಿಮಗೆ MLA, ನಿಮಗೆ MLC ಅಂತ ಪ್ರತಾಪಣ್ಣ ನಿಮಗೆ ಶಾಸಕ ಅಂತ ನಮ್ಮ ಪಕ್ಷ ಹೇಳಿದೆ ನಮಗೆ. ಹಾಗಾಗಿ ನಮ್ಮ ಶಾಸಕರಾದ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯಕರನ್ನು ವಿಧಾನ ಪರಿಷತ್ ಸದಸ್ಯರು ನಾನು ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ. ಸನ್ಮಾನ್ಯ ಮಂಜು ಭಂಡಾರಿಯವರಿಗೆ ಸುಜಿತ್ ಕಂಬಳಬದು ಇವರು ಶಾಲು ಹಾಕಿ ಸ್ವಾಗತ ಮಾಡ್ತಾರೆ. ಸುಜಿತ್. ಸಂತೋಷ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯುವುದಿಲ್ಲ, ಯಾವುದೇ ಯಶಸ್ಸಾಗುವುದು. ನಮಗೆ ಸಂತೋಷ್ ಕುಮಾರ್ ಅವರು ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾದ ಮೇಲೆ ಅವರು ನಮಗೆಲ್ಲ ಸಂತೋಷನ ಕೊಟ್ಟಿದ್ದಾರೆ, ಈ ಕ್ಷೇತ್ರಕ್ಕೆ ಸಂತೋಷನ ಕೊಟ್ಟಿದ್ದಾರೆ. ಅವರು ಮಂಗಳೂರು ಕ್ಷೇತ್ರದ BJP ಅಧ್ಯಕ್ಷ ಆದಮೇಲೆ ಮತ್ತಷ್ಟು ನಮಗೆಲ್ಲ ಸಂತೋಷ. ಅವರು MLA ಸ್ಪರ್ಧೆ ಮಾಡಿ ನಮಗೆ ತುಂಬ ಸಂತೋಷ ಆಗಿತ್ತು. ಆಗ ಆಗೇ ಬಿಟ್ಟರು ಅಂತ ಇತ್ತು, ಆಗ MLA ಆಗೇ ಬಿಟ್ಟರು ಅಂತ ಇತ್ತು. ಅಂತೂ ನಮಗೆಲ್ಲ ಸಂತೋಷ ಕೊಟ್ಟಂಥ ಸಂತೋಷ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಗೋಸೇವಾ ಮಾಸಾಚರಣೆ ಅವರ ನೇತೃತ್ವದಲ್ಲಿ ನಡೀತದೆ. ಸಂತೋಷ್ ಕುಮಾರ್ ಅವರನ್ನ ಸ್ವಾಗತ ಮಾಡ್ತೇನೆ. ಅವರಿಗೆ ಪ್ರಶಾಂತ್ ಅನಂಗ, ಹಿಂದೂ ಜಾಗರಣ ವೇದಿಕೆಯ ಮುಡಿಪು ವಲಯದ ಅಧ್ಯಕ್ಷರಾದ ಪ್ರಶಾಂತ್ ಅನಂಗ ಅವರು ಶಾಲು ಹಾಕಿ ಸ್ವಾಗತ ಮಾಡ್ತಾರೆ. ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಚಂದ್ರಹಾಸ ಪೂಂಜರು. ನಾನೊಂದು
12 ವರ್ಷಕ್ಕೆ ಹಿಂದೆ ಅಲ್ಲಿಗೆ ಹೋಗಿದ್ದೆ, ನಿಮ್ಮ ಬೆಟ್ಟಕ್ಕೆ ಪೂಂಜರೆ. ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ದೆ. ಬಿಕೋವ ಎನ್ನುತ್ತಿದ್ದ ಒಂದು ಪರಿಸರ. ನಾಚಿಕೆ ಅಂತ ಅನಿಸ್ತಿತ್ತು, ನಮ್ಮ ಸಮಾಜದ ಮಧ್ಯೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರ ಉಳ್ಕೊಂಡಿದ್ದಿಲ್ಲ ಅಂತ. ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಪೂಂಜರು ಸಮಾಜ ಎಲ್ಲರನ್ನು ಸೇರಿಸ್ಕೊಂಡು ಆ ದೇವಸ್ಥಾನ ಎದ್ದು ನಿಲ್ಲಿಸೋ ಪರಿ ಇದೆಯಲ್ಲ, ಅದು ಅದ್ಭುತವಾದ. ಅವರು ನಮ್ಮ ಜೊತೆ ಇವತ್ತಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಸಮಾಜದ ಹವ್ಯಕ ಸಮಾಜದ ಈ ಭಾಗದ ನೇತಾರ ಪೆರಡು ಶ್ರೀನಿವಾಸ ಭಟ್ರು. ಈ ರೋಟರಿ ಕ್ಲಬ್ನಲ್ಲಿ ಒಂದು ಟೇಲ್ ಟ್ವಿಸ್ಟರ್ ಅಂತ ಒಂದು ಇದೆ, ಒಬ್ಬರು ಇರ್ತಾರೆ, ನೀವು ನೋಡ್ರಿ ಕಬ್ಬ ಜಿತಣ್ಣ. ಟೇಲ್ ಟ್ವಿಸ್ಟರ್ ಅಂತ ಇರ್ತಾರೆ, ಬಾಲ ತಿರುಗಿಸುವವರು. ಪೂಂಜರಿಗೆ ರವಿಯವರು ಶಾಲು ಹಾಕಿ ಸ್ವಾಗತ ಮಾಡ್ತಾರೆ, ಹಾರಾಕಿ ಸ್ವಾಗತ ಮಾಡ್ತಾರೆ. ಪೆರಡೆ ಶ್ರೀನಿವಾಸ ಭಟ್ರು ನಮಗೆ ಟೇಲ್ ಟ್ವಿಸ್ಟರ್, ನಮ್ಮ ಬಾಲವನ್ನು ಬಗ್ಗಿಸಿ ನಮ್ಮನ್ನು ಸರಿದಾರಿ ಕೊಂಡೋಗುವರು. ಅವ್ರನ್ನು ಈ ಸಭೆ ಪರವಾಗಿ ಸ್ವಾಗತ ಮಾಡ್ತೇನೆ. ಅವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು ಶ್ರೀಹರಿ ಹಾರಾಕಿ ಸ್ವಾಗತ, ರವೀಂದ್ರ ದುಂಬಲೆ ಸ್ವಾಗತ ಮಾಡ್ತಾರೆ. ಕಂಬಳಬದು ಜಯರಾಮ್ ಶೆಟ್ಟರು, ಅಮ್ಮೆಂಬಳ ಸೇವಾ ಸಹಕಾರ ಸಂಘದ ಬಳಗದ ಸ್ಥಾಪಕರು. ಈ ಭಾಗದ ಯುವಕರಿಗೊಬ್ಬ ಪ್ರಾಯಣ ದುಂಜೂಸ ಮಲ್ಯಾರಿಗೆ, ಈ ಭಾಗದ ಯುವಕರಿಗೆಲ್ಲ ಒಬ್ಬ ಸ್ಫೂರ್ತಿ ಆತ. ಈ 2ನೇ ಸಲದ ಗೋಸೇವಾ ಮಾಸಾಚರಣೆಗೆ ಧೈರ್ಯ ಕೊಟ್ಟವರು ಜಯರಾಮ್ ಶೆಟ್ಟರು, ದಾಯಾಪೂಜಿ ಮಲ್ಪುಗ. ಅವ್ರನ್ನ ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ. ಅವರಿಗೆ ಕಡ್ವಾಯಿ ವಿಶ್ವ ಹಾರ ಹಾಕಿ ಶಾಲು ಹಾಕಿ ಸ್ವಾಗತ ಮಾಡಬೇಕು. ನವೀನ್ ಪಾದಲ್ಪಾಡಿಯವರು, ಅವರು ನಮ್ಮ ಭಾಗದ ಮಂಗಳೂರು ವಿಧಾನಸಭಾ ಕ್ಷೇತ್ರದ BJP ಪ್ರಧಾನ ಕಾರ್ಯದರ್ಶಿಯವರು, ನಮ್ಮ ಜೊತೆಗಾರ. ಅವ್ರು ನಾನು ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ. ಅವರಿಗೆ ನವೀನ್ ಶೆಟ್ಟಿ ಕುರ್ನಾಡಿಯವರು ಹಾರಾರ್ಪಣೆ ಮಾಡಿ ಶಾಲು ಹೊದಿಸಿ ಸ್ವಾಗತ ಮಾಡ್ತಾರೆ. ಕೊಣಾಜಿ ಶಂಕರ ಭಟ್ರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಸಕ್ಕೆ ಅವರು ಹೆಗಲಿಗೆ ಹೇಳ್ಕೊಂಡು ಕೆಲಸ ಮಾಡೋರು, ನಮಗೂ ಕೂಡ ಅವರು ಮಾರ್ಗದರ್ಶನ ಮಾಡೋರು. ಅವ್ರನ್ನೂ ಕೂಡ ಸ್ವಾಗತ ಮಾಡ್ತೇನೆ. ಅವರಿಗೆ ಸತ್ಯನಾರಾಯಣ ಎಡಂಬಳೆ ಶಾಲು ಹಾಕ್ತಾರೆ. ಸ್ಥಾನವನ್ನು ಅವರು ಎದ್ದು ನಿಲ್ಲಿಸಿದ ಪರಿ ಅದು ಅದ್ಭುತವಾದದ್ದು. ಅವರು ಈ ಸಭೆಗೆ ಅವರು ಕುರುನಾಡ ಗ್ರಾಮ ಪಂಚಾಯತ್ ಸದಸ್ಯರು. ಅವರಿಗೆ ನಮ್ಮ ಎಲ್ಲ ಗೋಶಾಲೆ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮ ಹೆಗಲಿಗೆ ಹೇಳ್ಕೊಟ್ಟು ಕೆಲಸ ಮಾಡುವರು. ಕೂಲಾರ ಸಂಘದ ಒಬ್ಬ ನೇತಾರ, ಅವ್ರನ್ನು ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ. ಅವರಿಗೆ ರಾಜೇಶ್ ಕೊಡಕಲ್ ರಾಜು ಶಾಲು ಹಾಕಿ ಸ್ವಾಗತ ಮಾಡ್ತಾರೆ. ಜಾಗರಣ ವೇದಿಕೆ ಅದು ಇರಲಿಲ್ಲ. ಈ ಭಾಗದಲ್ಲಿ ಭಾರಿ ದೊಡ್ಡ ಮಟ್ಟಿಗೆ ಜಾಗರಣ ವೇದಿಕೆಯನ್ನು ಎದ್ದು ನಿಲ್ಲಿಸಿದಂತಹ ನಮಗೆ ಅವರು ಟೇಲ್ ಟ್ವಿಸ್ಟರ್, ನಮಗೆ ಚುಚ್ಚಿ ಜಾಗರಣ ವೇದಿಕೆಯನ್ನು ಕಲಿಸಿಕೊಟ್ಟಂತಹ ನರಸಿಂಹಣಿಯವರು. ಅವರು ಪುತ್ತೂರು ಜಿಲ್ಲೆಯ ಸಹ ಸಂಚಾಲಕರು ಜಾಗರಣ ವೇದಿಕೆಗೆ. ಅವ್ರನ್ನ ಸ್ವಾಗತ ಮಾಡ್ತೇನೆ. ಇವರಿಗೆ ಹಿರಾ ಪ್ರಶಾಂತ್ ಶೆಟ್ಟಿಯವರು ಶಾಲು ಹಾಕಿ ಸ್ವಾಗತ ಮಾಡ್ತಾರೆ. ಮಿಸ್ಟರ್ ಕ್ಲೀನ್ ಅಲೆಮಾರಿ ಸಮಾಜದ ನಿಗಮದ ಅಧ್ಯಕ್ಷರಾಗಿ ತನಗೆ ಸಿಗಿದ ಅತ್ಯಂತ ಅಲ್ಪ ಅವಧಿಯಲ್ಲಿ ಅದನ್ನು ಭಾರಿ ದೊಡ್ಡ ಮಟ್ಟಿಗೆ ಬೆಳೆಸಿದವರು, ಸಮಾಜಕ್ಕೆ ಪ್ರಯೋಜನ ಮಾಡಿಕೊಟ್ಟರು. ಅವ್ರನ್ನು ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ಕಡ್ವಾಯಿ ಸುಬ್ರಹ್ಮಣ್ಯ ಭಟ್ರು ಶಾಲು ಹಾಕಿ ಸ್ವಾಗತ ಮಾಡ್ತಾರೆ. CG ರಾಜಾರಾಮ್ ಭಟ್ರು ವಾ ಕೆಲಸವು ಕೈ ಪಾಡಿಯರ್ನಾನಲ್ಲ ಇನಿ ಮುಟ್ಟ ಹೆಂಗೂ ಗೊತ್ತಿತ್ತಿನ ಮುಟ್ಟ ಅವು ಪೇಲಾತಂದು ಈಗ ಕಪ್ಪು ಚುಕ್ಕೆ ಬೈದಂದು ಬಂದು ಇತಿಹಾಸ ಇಚ್ಚಿ ಕೋಡೆ ಬೈಯಡೆ ರಾತ್ರಿ ಸಾಧಾರಣ 55 ಮಿನಿಟ್ 10 ಗಂಟೆಗೆ 5 ಮಿನಿಟ್ ಬಾಕಿತ್ತನ ಆತ್ನೋಟ ಅವೇ ಕಟ್ಟೆಡು ಕುಳ್ಳದು ಎಂಕ್ಲು 7 ಜನ ಪಾತೇರಿಯ ಮೂಲು ದುಂಬು ಬರು ಬಟ್ ಪಂಡನಂಡ 6 ಪನ್ ಪೇರು ಇಜ್ಜಿ ದುಂಬು ಬರ್ಪುಜಿ ನಿಖಲು ತೂಲೆ ಏನು ಪಿರಲ 6 ಪನ್ನೆನ ಎದುರು ಪಾತೇರಿ ರಾಪುಜಿ 4 ಗಂಟೆಗೆ ಕಾರ್ಯಕ್ರಮ ಮೂಲು ದುಂಬು ನೂದೆಗೆ ನೂದು ಬರ್ಪುಣದೇ ಲೆಕ್ಕಾಚಾರ ನಮ್ಮ
ಐತೆ ನಮ್ಮ ಯಾ ಪಂಡೆ ಹೂವಾನ್ಲ ಕಾರ್ಯಕ್ರಮ ಮನ್ಪುನಾಗ ಒಂಜಿ ಹಾಲ್ದ ಉಲಯ ಮನ್ಪುಗ ಎಲ್ಲೇ ವಾಲ ಅನ್ಲ ಒಂಜಿ 200-300 ಜನ ಸೇರುಂದಲ್ಲ ಭಾರಿ ಮಲ್ಲ ಸಭೆ ಅಂದ್ ಗೊತ್ತಾಪುಂಡು ಮೂಲು 10,000 ಜನ ಸೇರು ನಂಚಿನ ಮೈದಾನ. ಈ ಮೈದಾನ ನಮ್ಮ ಒಂತೆ ಜನ ಸೇರುಂದ ನಾವು ಸಭೆಯಿಂದ ಆವನ್ನೊಂದು ಬಂದಲ್ಲ ಆರು ಕೇಂಜರು ಇಂದು ಪರಮ ಪೂಜೆ ರಾಘವೇಶ್ವರ ಸ್ವಾಮಿಲ ಪಾದ ಸ್ಪರ್ಶ ನಂಚಿನ ಜಾಗೆ ಸಂತೋಷ. ಈ ಜಾಗೆಡು ಏಪಲ ಜನ ಕಮ್ಮಿತ್ತನ್ನಲ್ಲ ಮಲ್ಲೆ ತೋಜುಡು ಅರ್ನ ಶಕ್ತಿ ಎಂಚಿನ ಅಂದ್ ನಿಕ್ ಗೊತ್ತುಂಡು ಆಂಡಲ ಮೂಲೆ ಮನ್ಪೊಡು ಆರು ಬೈದು ನಂಚಿನ ಜಾಗೆ ಅಂದ್ ಮೂಲು ಮಲ್ಲ ಕಾರ್ಯಕ್ರಮ ಆತಂಡು. ರಾಮದೇವರನ ರಾಮಕಥೆ ಅನ್ನಗ ಮೂಲು ದಾಸೇಮಿ ಪಾಡಿಯರ ಜಾಗೆ ಹೆಜ್ಜಂಡು ನಡುಟು ಲಾಸ್ಟ್ ಗಾನಾಗ ಒಣಸು ಕಮ್ಮಿ ಹಾಕೊಂಡು ಬಂದಾಗ ಆರು ಬಂಡ್ಯರು ಇಜ್ಜಿ ಅವು ರಾಮದೇವರನ ರಾಮಕಥ ಅವು ಸಾಕ್ಷಾತ್ ಭಗವಾನ್ ಇದೆ ಬೈದಿನಿ ಮೂಳು ಕಮ್ಮಿ ಅವನ ಲಾಸ್ಟ್ಗೆ ಕಾತುಕುಲ್ಲನಾಗಲ್ಲ ಮಾತಾವನ ಎಟ್ಲ ಒರಿದು ಬತ್ತುಂಡು ಮಾತಲ ಒರಿದನು ಒಂಜಿ ರಡ್ಡು ನತ್ತು ಮಾತಲ ನೊಪ್ಪೊಡ್ದು ಬತ್ತನ ಪಾಯಸ ಮೊಟ್ಟಲ ಒರಿದನು ಅಂಚಾಯಿ ನೀಡಿದವರ ಹೂ ಕಾರ್ಯಕ್ರಮ ಮನ್ಪೊಂದಾನಲ್ಲ ಅರ್ನ ಆಶೀರ್ವಾದ ಪಂಡೇರು ಪೆತ್ತಲದ ಬಗ್ಗೆ ಬಂಡೇರು ಕಂಜಿದ ಬಗ್ಗೆ ಬಂಡೇರು ಕಟುಗೇರಿನ ಮುಲ್ತು ಕೊಣದಾನಾಗ ಆಯ್ನಂಚಿನ ಬಂಡೇರು ಆರು ಆ ಅನ್ನ ನೀರಿಜ್ಜಂದೆ ಉಪವಾಸಗ ಉಂತನ ಪೊಟ್ಟರು ಅವೇ ಸ್ವಾಮಿ ಪರಮ ಪೂಜಾ ಸ್ವಾಮೀಜಿಯಲ್ಲಿ ಪೋನು ಮಂತದ ಪಂಡದಾನಾಗ ಅರಗೆ ಆಪನಂಚಿನಂದು ಮೂಲು ನಡತನಂಚಿನ ಕತೆ ತಿಕ್ಕನಂಚಿನ ಜಯ ಸಾವಿರಾರು ಲಕ್ಷಾಂತರ ಜನಕುಲೆ ಬಾಯಿಡು ಬೈದನಂಚಿನ ಪಾತ್ರ ಮಾತರೆ ನೆನಪುಡ ಇನ್ನವರ ಪಿರ ರಿಪೀಟ್ ಮಾಡ್ತಾರೆ ಆಂಡ ಕರಿಶಕ್ತಿ ಮಂತನಂಚಿನ ಈ ಗೋಸೇವಾ ಮಸಾಜ್ ತಾತ ಪಂಡ ಕರಿಶಕ್ತಿ ಸರಿ ಆತಿಜಿ ಕೊರೋನಾ ಬರ್ಮುನ ಮಹಾಮಾರಿದ ನಡುಟ್ಲ ಆ ಕಾರ್ಯಕ್ರಮ ಪೊರ್ಲಾತನು ಮಾತೆರನ್ನ ಇಲ್ಲಿಲ್ಲದೆ ಪೋದು ಪನ್ಪುಣಂಜಿನ ಅವಕಾಶ ಸಿಗದಿಸಿ ಏತೋ ಜನಕುಲನ್ನ ಮನಸ್ಸಿಡಾತನು ಎಂಕ್ಲೇ ಪಂಡು ಜೇರಿ ಎಂದು ಆನ ಈ ಸತ್ಯ ಆ ರೀತಿ ಆರ ಬಲ್ಲಿ ಪನ್ಪುಣ ಏಕೈಕ ಅರ್ನ ಉದ್ದೇಶಲ ಅರ್ನ ಯೋಚನೆಗೆ ಇನಿ ಈ ಪೂರ ಭಾವಿಸದೆ ಎಕ್ಸ್ಪೆಕ್ಟ್ ಮಂತಿತ್ತ ಒಂಜಿ 300-400 ಜನ ಬರುವೇರೆಂದು ಈತ್ ಮಲ್ಲ ಸಭೆ ಬರ್ಪುನೊಂದು ಎಕ್ಸ್ಪೆಕ್ಟ್ ಮಂತದ ಜನ ಆಂಡ ಜನಕ್ಲೆಗ್ ಬೇತೆ ಕಾರ್ಯಕ್ರಮ ಮನ್ಪುಂದಾಂಡ ಜನ ಸೇರುವೇರು ಕಾರ್ಯಕ್ರಮವು ಆಂಡ ಗೋಸೇವಾ ಮಾಸಾಚಾರ್ಯನಿಗೆ ಭಾರಿ ಮಲ್ಲ ಸಭೆ ಸೇರುಂದಾಂಡ ಇನ್ನಿತ ಸಭೆಗೆ ಭಾರಿ ಪ್ರೀತಿಪೂರ್ವಕವಾದ ಬರುವೇರು ಪನ್ಪುನ ಉದ್ದೇಶರು ಮಾತೆರೆಗ್ಲ ಹೆಚ್ಚಿನಗ್ಲೆ ಫೋನ್ ಮುಖಾಂತರವಾದ ಹಿರಿಯನಿಗೆ ವಾಟ್ಸಪ್ ಮುಖಾಂತರವಾದ ಆಂಡ ಪ್ರೀತಿ ಬೈದರು ಈ ಕಾರ್ಯಕ್ರಮ ವಾರೀತಿರ ಆವಡು ಪಂಡನಂಡ ನರೇಂದ್ರ ಮೋದಿಜಿನ ಒಂದು ಯೋಜನೆ ಉಂಟು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅರ್ನ ಆ ಇತ್ತು ನಡೆದವರ ಇನಿ ಖಾಲಿ ದೇಶ ಮಾತ್ರ ಎತ್ತು ಜಗತ್ತೇ ಅರಿನ ನಾಯಕ ಪಟ್ಟಡು ತೂವೊಂದುಂಡು ಐತ ಒಟ್ಟಿಗೆ ಭಾರತ ದೇಶ ತಲಾ ಮಟ್ಟಡು ಹಳ್ಳಿಡೆ ಗಲ್ಲಿಡ್ಲ ಅರ್ನ ಯೋಜನೆ ಸರಿಯಾಗಿ ನಡೆದವರ ದೇಶ ಪ್ರಬಲವಾದ ಮುಂದುವರಿಯೊಂದುಂಡು ಅವೇ ರೀತಿ TG ರಾಜಾರಾಮ್ ಭಟ್ರನೆಲ್ಲ ಯೋಜನೆ ಎಂಚಿನ ಪಂಡನಲ್ಲ ಓಲು ನಸಿಸಿ ಪೋಪುಂಡು ಆ ಪೆತ್ತ ಕೈಕಂಜಲ ಮಾತ ಬಾಯಿ ಬರಂದನ ಐನು ಓಡಿಪೋಡು ಪ್ರತಿ ಒಂಜಿ ಇಲ್ಲದಕ್ಲೆಲ್ಲ ಗೊತ್ತಾವಡು ದಾದ ಬಂಡ ಇನಿ ಜರ್ಸಿ ಪೆತ್ತಾದಿಪ್ಪು ಬೆತೆ ಮಲ್ಲ ತಲಿತ ಪೆತ್ತಲಾದಿಪ್ಪು 10 ಲೀಟರ್ 20 ಲೀಟರ್ 30 ಲೀಟರ್ ಪೇರು ಕೊಡ್ದು ನನಗೆ ಐನೇ ಸಾಂಕದ ನೆಕ್ ಅವಕಾಶ ವಂಚಿತ ಆಯರೆ ಬಲ್ಲಿ ಪನ್ಪುಣ ಅರ್ನ ಯೋಜನೆಗೆ ನಮ್ಮ ಮಾತ ಒಂಜಾವೋಡು ಪನ್ಪುಣ ಲೆಕ್ಕಾಚಾರಡು ಇನಿ ಪೂರ್ವಭಾವಿ ಸಭೆ. ಈ ಸಭೆ ಕೇವಲ ನಮ್ಮ ಪುಣ್ಯಕೋಟಿ ನಗರಗೂ ಮಾತ್ರ ಸೀಮಿತ ಇರಲಿ ದಕ್ಷಿಣ ಕನ್ನಡ ಜಿಲ್ಲೆದ ಮೂಲೆಗಳೇ ತೆರೆದು ಎಲ್ಲಂಜಿ ದಾಸಮಿ ಪಾಡಿಯರ್ಲ ಜಾಗೆಜ್ಜಿ ಅವಳು ಜನ ಉಂತೆರ್ಲ ಸಾಧ್ಯ ಇಜ್ಜಿ ಆ ರೀತಿದ ಆ ಕಾರ್ಯಕ್ರಮ ಆವೋಡು ಪಂಡದ ಅರ್ನ ಯೋಜನೆಗೆ ನಮ್ಮ ಮಾತ ಒಂಜಾದ ಸಹಕಾರ ಮನ್ಪುಗ ಪಂಡದ ನಮ್ಮ ಸೇರಿದನಿ ಆ ಕಾರ್ಯಕ್ರಮಗೂ ಆ ರೀತಿದಂದು ಕೊರಡು ಪಂಡನಲ್ಲ ಆರು ಪಂಡ್ಯರು ನಮ್ಮ ಕೃಷಿ ಸಮ್ಮೇಳನ ಮಂತದ ಕೊರೋನಾ ಬರ್ಪುಣೇಡು ದುಮ್ಮು ಮಂತದ 2 ವರ್ಷ ಬೊಕ್ಕ ಮಲ್ಪೆರೆ ಆಯ್ಜಿ ನಂಗೆ ಆನ ಈ ಸತಿ ಐನ್ಲ ಲಕ್ಷಾಂತರ ಜನ ಬತ್ತದ ಮೂಲು ಆ ಕೃಷಿ ಸಮ್ಮೇಳನಲ ಕೃಷಿಕರು ರೈತರು ಆ ರೀತಿ ಕಷ್ಟರುಳ್ಳೇರು ಅಕ್ಲಿಗೆ ಹೆಂಚಿನ ಸರ್ಕಾರಡು ಬರ್ಪುಣ ಐತೆಂಚಿನ ಯೋಜನೆ ಒவ்வொரு ರೀತಿಯ ಯೋಜನೆ ಬೈದನು ಒவ்வொரு ರೀತಿಯ ಯೋಚನೆ ಉಂಡು ಹೊಸತ್ತು ಟೆಕ್ನಾಲಜಿ ಎಂಚಿನ ಬಂದ ತೋಜಾರ ಆ ಕಾರ್ಯಕ್ರಮ ಮನ್ಪುಂಡು ಯತಿ ವರಿಯರನ್ನ ಕಾರ್ಯಕ್ರಮ ಬಂದು ನಂಗೆ ನೂದು ಎಂಕ ವಿಶ್ವಾಸ ಉಂಡು ನಂಗೆ ಬತ್ತನಕ್ಲೆ ಉಂಡು ಪರಮ ಪೂಜ್ಯ ಶ್ರೀ ರಾಘವೇಶ್ವರ ಸ್ವಾಮೀಜಿಲಿ ಇಡೆ ಬರ್ಪೇರು ನೂದೊಂದು ಬರುವರೆ ಬಂದ್ಪುಣ ವಿಶ್ವಾಸ ನಂಗೆ ಮಾತುಂಡು ಆರೆಗೆ ದೇವರ ಮನಸ್ಸು ಕೊರುವೇರು ಯಾರೇ ಗೊತ್ತಾಪುಂಡು ಆರೆಗೆದಲ್ಲ ನಮ್ಮ ಪನ್ನೋಡು ಪೋಡು ಅರೆಡ ಆ ಶಕ್ತಿ ಉಂಡು ಅರೆಡ ಆ ಶಕ್ತಿದ ನೆಟ್ಟು ನಂಕಾರೆ ಸಾಕ್ಷಾತ್ ಬರ್ಪೇರಿ
ಆ ಕಾರ್ಯಕ್ರಮ ಉಡ್ಲ ಆನಿಲ ಏತ್ 1000 ಜನ ಸೇರುವರಿಂದ ನಮ್ಮ ಪನ್ಪುಣೆತ್ತು ಅವು ಅರೆ ದೇವರಿಗೆ ಬಿಡ್ತಿನ ಜನ ವಿಷಯ ಅವು ಲಕ್ಷಾಂತರ ಜನ ಸೇರುವರು ಪನ್ಪುಣ ವಿಶ್ವಾಸ ಉಂಟು ಅಯ್ನು ಆ ರೀತಿ ಮನ್ಪೊಡು ಐಕೆ ಯೋಜನೆ ಮಂತುಂಡು ಭಜನದ ವಿಷಯ ಬಂಡೇರು ನಾ ಯಾನ್ಲಾರ್ಲ ಕುಲ್ಲದೆ ಪಾತೆರ ಪಂಡ ಉಂಜಿ ರಡ್ಡು ಭಜನದ ತಂಡತ್ತು ಉಂಜಿ ರಡ್ಡು ಮೂಜಿ ಭಜನ ಮಂಡಳಿ ದಕ್ಲತ್ತು ಇನಿ ಮುಟ್ಟ ಆವನ್ನಿನಂಚಿನ ನಾನು ಆವಾಡು ಓರ್ಲ ಸೇರನ್ನನಾಥ ಭಜನಾ ಮಂಡಳಿದ ತಂಡೋಡು ಇಡೀ ಭಜನದ ರೂಪಡು ಮೆರವಣಿಗೆ ಈ ಪುಣ್ಯಕೋಟಿ ನಗರಗೂ ಬರೋಡು ಆ ಭಜನೆ ಓಲುಂಡು ಅವಳು ವಿಭಜನೆ ಇಜ್ಜಿ ಪಂಡದ ಹಿರಿಯಕ್ಕಳು ಪಂಡಿಲ್ಲಕನೆ ಆ ಭಜನಾ ಮಂಡಲದಲ್ಲಿ ಮಾತೆಲ್ಲ ಬರ್ತದೆ ಒಂಜೊಂಜಿ ಭಜನೆ ಪಣ್ಣಗ ಸಾಕ್ಷಾತ್ ಇಡೀ ಈ ಮಣ್ಣಗೆ ಶಕ್ತಿ ಬರು ಆ ಸುರೂತ ಶೋಭಾಯಾತ್ರೆ ನಮ್ಮ ಭಾರಿ ದೈವಸ್ಥಾನದ ಆ ಹೊರೆಗಾಣಿಕದ ಕಾರ್ಯಕ್ರಮಗಳನ್ನು ಮಂತದ 1000 ಗಟ್ಟಲೆ ಜನಗಳು ಸೇರ್ದಿಪ್ಪೇರಿ ಅಷ್ಟು ಈ ಬ್ರಹ್ಮ ಕೆಲಸಡು ಓಲು ಹೊರೆಗಾಣಿಕದ ಕಾರ್ಯಕ್ರಮ ಯಶಸ್ವಿ ಅಂಡ ಆ ಬ್ರಹ್ಮ ಕೆಲಸೋತ್ಸವ ಯಶಸ್ವಿ ಪಂಡದ ಹಿರಿಯಕ್ಕಳ ಪಂಡ್ಲಕ್ಕನೆ ಆಪುಂಡು ಆ ಸುರೂತ ಹೊರೆಗಾಣಿಕದ ಕಾರ್ಯಕ್ರಮ ಎಲ್ಲಿ ಆನಂದ ಆಪೂಜೆ ಅಂಚನೆ ಈ ಕಾರ್ಯಕ್ರಮದ ಸುರೂತ ದಿನ ವಿಶೇಷವಾದ ಭಾರೀ ಮಲ್ಲ ಶೋಭಾಯಾತ್ರೆ ಕೊಡಿ ಐತ ಸುರೂತ ತಂಡದ ಕೊಡಿನ ಏರ್ಲ ತೂಯಿನ ಕ್ಲಿಪ್ಪೇರಿ ಆನ ಲಾಸ್ಟ್ ದಿನ ಎರೆಗ್ಲ ತೂಯರೆ ಅವಕಾಶ ಆತಿದ್ದ ಅದನ್ನ ಆತ ಮಲ್ಲ 100 ಭಜನಾ ಮಂಡಳಿ ಪಂಡ ಒಂಜಿ ಭಜನಾ ಮಂಡಳಿ 15 ಜನ ಇತ್ತನಲ್ಲ 1200 1,500 ಜನ ಭಜನೆ ಮನ್ಪುನ ಕ್ಲಿಪ್ಪುಡು ಇಪ್ಪೇರಿಂದ ಪನ್ಪುನ ಲೆಕ್ಕಾಚಾರ ಐತ ಒಟ್ಟಿಗೆ 1000 ಭಕ್ತರು ಈತ ಮಲ್ಲ ಶೋಭಾಯಾತ್ರೆ ಇನಿಮುಟ್ಟ ಓಲ್ಲ ಆತಿಜಿ ಅಂಚಿನ ಭಜನಾ ತಂಡದ ಶೋಭಾಯಾತ್ರೆ ಎಲ್ಲಂಜಿದ ಕಾರ್ಯಕ್ರಮದ ಸುರುತಾನೆ ಆ ಓಡು ಪಂಡದ ಒಂದು ಯೋಜನೆ ಮಂತದಲ್ಲಿ ಆ ಯೋಜನೆಗೆ ಐತ ಒಟ್ಟಿಗೆ ಟ್ಯಾಬ್ಲೋ ಆದಿಪ್ಪು ಬೇತೆ ನಾಸಿಕ್ ಬ್ಯಾಂಡ್ ಆದಿಪ್ಪು ಚೆಂಡೆ ಆದಿಪ್ಪು ನಮ್ಮ ಊರ್ದ ಪಿಲಿವೇಶ ಆದಿಪ್ಪು ಬೇತೆ ತಾಲೀಮು ಭಾರಿ ಕಡಿಮೆ ಆಗ್ತದೆ ಆ ಕಾರ್ಯಕ್ರಮಕ್ಕೂ ವಿಶೇಷವಾದ ಜವನೇರ ರೀತಿನ ಪ್ರತಿಭೆ ತಾಲೀಮುಲ್ಲ ಕೊಂಡತದೆ ಪ್ರದರ್ಶನ ಮನ್ಪೋಡು ಪನ್ಪುನ ಲೆಕ್ಕಾಚಾರಡು ಅವು ಒಂಜಿ ವಿಶೇಷವಾಯಿನ ಐನು ಎಂಚ ಎಕಡೊಂಜಿ ಪಂಡಿರುತ್ತೆ ಯಕ್ಷಗಾನಡು ಮಂತದೊಂಜಿ ವರ್ಷ ದುಂಬು ನಮ್ಮ ಈ ಮೂಲಿ ಕೋಡೆಂಚ ಕುಲ್ಲದ ಪಾತೆರ ಅಂಚನೆ ಮುಡಿಪಿನಾರ ದೇವಸ್ಥಾನದ ಆ ನೆಟ್ಟು ಕಟ್ಟೆಡು ಕುಲ್ಲದಲ್ಲ ಪಾತೆರವ ಒಂಜಿ ಮೈಸಾಸುರೆ ಮಾತ ತಿಕ್ಕರ್ಲ ಬರ್ಪುಂಡು ಮೈಸಾಸುರ ಬರ್ಪುನ ಪೊರ್ತುಡು ಆರು ಕೋಣಂದು ಪಂಡೇರು 10 ಮೈಸಾಸುರೆ ಪೆರುಮಂದು ಇಡೀ ಊರು ಪಬ್ಲಿಸಿಟಿ ಮಂತದಂಡು ಆನಿಲ 10,000 ಜನ ಸೇರುವರು ಪಂಡ ಜನ ನಂಬಿದ ಜಂಡು 7,000 ಜನತ ಒನಸು ಮಂತದನಾಗ ಲಾಸ್ಟ್ ಮುಗಿಯುಂಡು ಪಂಡಾಗ ಪಿರಲ 2 ಕ್ವಿಂಟಲ್ ಅರಿಪಾಡ್ದೆ ಪಿರ ಬೊಲಂತೆ ಅರಿಪಾಡ್ದೆ ಪಿರ ಒನಸು ಮಂತದ ನೆನಪು ಇತ್ತೆ ಬರೋದುಂಡು ಮಲ್ಲ ಸಭೆ ಆಟ ಸೇರು ನಾವು ಅಕ್ಲೆಡ ಪಣ್ಣಾಗ ಎಂಕ್ಲೆಗಳ ಹೊರ ತೂಡು ಪಂಡದ ಬರ್ತದೆ ಲಾಸ್ಟ್ ಪೋಣ ಪಂತೆ ಈತ ಮಲ್ಲ ಸಭೆ ಓಲ್ಲ ಸೇರ್ದಿಚ್ಚಿ ಅಂಚಿನನೆ ಐತ ಮಾತ ದಾಖಲೆಯನ್ನು ಮಾತ ಬರಿಟಿದ್ದಿದ್ದೆ ನಿಕ್ಲೆನ ಪೂರನ ಆಶೀರ್ವಾದಡು ನಮ್ಮ ಊರ್ದ ದಿಪ್ಪು ಪರ ಊರ್ದ ದಿಪ್ಪು ಈ 4 ದಿಕ್ಕದ ಒಂಜಿ ಇಲ್ಲಡೆಲ ನೆತ್ತ ಆಮಂತ್ರಣ ಮುಟ್ಟದು ಜಾತಿ ಮತ ಭೇದ ಪನ್ಪುನ ಸ್ಪರ್ಶ ಆವಂದೆ ಶ್ರೀಮಂತ ಬಡತನ ಪನ್ಪುನ ಅಂತರನೇ ಇಜ್ಜಂದೆ ಪರಮ ಪೂಜೆ ರಾಘವೇಶ್ವರ ಸ್ವಾಮಿಲೆ ಪಾದಸ್ಪರ್ಶ ಮಂತನಂಚಿನ ಪುಣ್ಯಕೋಟಿ ಈ ನೆಟ್ಟು ಎಲ್ಲಂಜಿದ ಕಾರ್ಯಕ್ರಮವು ಆ ರೀತಿಯ ಆವೋಡು ಪಂಡದ ನಿಕ್ಲೆನ ಹೃದಯಡೆ ಯೋಚನೆ ಬರಡು ಪ್ರತಿ ಒಂಜಿ ಸಂಘ ಸಂಸ್ಥೆನೆಲ್ಲ ಭಾರಿ ಪ್ರೀತಿಪೂರ್ವಕವಾದ ಆ ಟೈಮ್ ಸ್ವಾಗತ ಇನಿ ವಿಶ್ವಾಸ ಬರ್ತಂದು ಪೂರ್ವಭಾವಿ ಸಭೆಗೆ ಈತ ಮಲ್ಲ ಸಂಖ್ಯೆ ನಿಕ್ಲು ಮಾತ ಬರ್ತದೆ ಶಕ್ತಿ ಕೊರಿಯಾರು ಧೈರ್ಯ ಕೊರಿಯಾರು ದೈವದೇವರೆಲ್ಲ ಶಕ್ತಿ ಕೊರಿಯಾರು ನಾನಾತ್ ಆ ರೀತಿ ಐಕ್ ಬೇತೆ ಮೆರುಗು ಕೊರಡು ಪಂಡದು ನಿಕ್ಲಿನ ಮನಸ್ಸರಿ ಎಂಚನುಂಡು ಐನಿ ಎಂಕ್ಲೆಗೆ ತೆರಿಪ ನನ್ನಲ್ಲ ಅಂಚನಲ್ಲ ಮನ್ಪರೆ ಎಂಕ್ಲು ಪ್ರಯತ್ನ ಬರ್ಪ ಇನ್ನಿತ ಸಭೆ ತೂದಾನಾಗ ಮಾತೆರೆಗ್ಲ ಖುಷಿಯಾದಿಪ್ಪು ದಾದ ಬಣ್ಣ ಮಲ್ಲ ಕಾರ್ಯಕ್ರಮ ಮಂತಂದ ಈತ ಮಲ್ಲ ಸಭೆ ಸೇರ್ಸಾರ ಸಾಧ್ಯ ಇಜ್ಜಿ ಪೂರ್ವಭಾವಿ ಸಭೆಗೆ ಟಿಜಿ ರಾಜಾರಾಮ್ ಭಟ್ರನ್ನ ಮುಂದಾಡತ್ತೋಡು ಅರ್ಣನೆ ದಾದನ ಪಂಡೇರ್ ಅಮೃತದಾರ ಗೋಶಾಲದ ಬಗ್ಗೆ ಪಿರವರ ಪಾತೆರು ಜನ ಅವು ಎಂಚ ಬುಲೆದು ಬೈದಂಡು ನಾನ ಆ ರೀತಿದ ಅರ್ನ ಕನಸು ಉಂಡು ಆ ಕನಸುಗಳ ನಮ್ಮ ಮಾತೆಲ್ಲ ಪುಗೆಲು ಕೊಡ್ದು ಒಟ್ಟಾದು ಒಂಜಾದು ಯೋಜಕ ತತ್ರ ದುರ್ಲಭ ಅಂತ ಹೇಳುವಂತಹ ಒಂದು ಮಾತಿದೆ. ನಮ್ಮೆಲ್ಲರಲ್ಲಿಯೂ ಭಾವನೆಗಳಿದ್ದಾವೆ.
ಇದಾಗಬೇಕು, ಇಂಥದ್ದಾಗಬೇಕು. ಪೂಜ್ಯ ಜಗದ್ಗುರು ರಾಘವೇಶ್ವರ ಸ್ವಾಮೀಜಿಯವರು ಗೋವಿನ ದೃಷ್ಟಿಯಲ್ಲಿ ಭಾರತೀಯ ಯೋಚನೆಗಳನ್ನು ಜನರ ಮನಸ್ಸಿನಲ್ಲಿ ಅದು ಇನ್ನಷ್ಟು ಉದ್ದೀಪನಗೊಳಿಸಬೇಕು ಅಂತ ಹೇಳುವಂತಹ ಯೋಜನೆಯನ್ನು ಹಾಕಿಕೊಂಡಾಗ ಸಹಜವಾಗಿ ನಮಗೆಲ್ಲರಿಗೂ ಹೌದು ಹೌದು ಅಂತ ಹೇಳುವಂತಹ ಭಾವನೆ ಬರ್ತದೆ. ಯಾಕೆ ಅಂತ ಹೇಳಿ ಕೇಳಿದರೆ ಅದು ನಮ್ಮ ಒಂದು ಸಂಸ್ಕೃತಿಯ ಭಾಗ. ಸಾವಿರಾರು ವರ್ಷಗಳ ಆ ಯೋಜನೆಗಳು ನಮ್ಮೆಲ್ಲರಲ್ಲಿಯೂ ಇದೆ. ಆದರೆ ಕಾಲದೇನು ತಪ್ಪಿಲ್ಲ. ಆದರೆ ನಮ್ಮ ಯೋಚನೆಗಳಲ್ಲಿ ನಮ್ಮ ಮನೆಯಲ್ಲೇ ಇದ್ದಂತಹ ಸಂಸ್ಕೃತಿ ಇವತ್ತು ಮಾಡಬೇಕಾದಂತಹ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ಆದರೆ ವಿಶ್ವಾಸ ಇದೆ, ಇವತ್ತಲ್ಲದಿದ್ದರೆ ನಾಳೆ ಉಳಿಸಿ ಬೆಳೆಸ್ತಾ ಹೋದ ಹಾಗೆ ಮತ್ತೆ ಆ ಯೋಚನೆಗಳು ಖಂಡಿತವಾಗಿಯೂ ಮನೆಗೂ ಬರುವ ರೀತಿಯಲ್ಲಿ ಒಂದು ಪರಿವರ್ತನೆಯ ಕಾಲ. ಯಾಕೆಂತೇಳಿದರೆ ಒಂದೊಂದು ಸಂದರ್ಭದಲ್ಲಿ ಒಮ್ಮೆ ಹೀಗೆ ಬಂದದ್ದು ಮತ್ತೆ ಪುನಃ ಅದು ಉಚ್ಛ್ರಾಯ ಸ್ಥಿತಿಗೆ ಬರಲೇಬೇಕು ಅಂತ ಹೇಳುವಂತಹ ನಂಬಿಕೆ ಆಧಾರದಲ್ಲಿ ಇವತ್ತು ಏನು ಒಂದು ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡು ಎಲ್ಲರನ್ನ ಇದರಲ್ಲಿ ಭಾಗಿಯಾಗಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಏನು ನಾವು ಹೊರಟಿದ್ದೇವೆ. ಬಹುಶಃ ಇಲ್ಲಿ ಸೇರಿದಂತಹ ಜನರು ಎಲ್ಲರೂ ಮನಸ್ಸು ಮಾಡಿದರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳುವಂತಹ ವಿಶ್ವಾಸವನ್ನು ನಾನು ಅತ್ಯಂತ ಸಂತೋಷದಿಂದ ಇದನ್ನು ವ್ಯಕ್ತಪಡಿಸುವುದಕ್ಕೆ ಇಷ್ಟಪಡ್ತೇನೆ. ಭಾವನೆಗಳೇ ಬದುಕನ್ನು ರೂಪಿಸುವಂಥದ್ದು. ಅದನ್ನು ಯಾವುದರ ಜೊತೆಗೆ ಜೋಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಸಂಸ್ಕೃತಿಯ ಒಂದೊಂದು ಆಚಾರ ವಿಚಾರ ವ್ಯವಹಾರ ಸಂಪ್ರದಾಯಗಳನ್ನು ನಾವೇನಾದರೂ ನೋಡಿದರೆ ನಮ್ಮಲ್ಲಿ ಸಹಜವಾಗಿ ಆ ಭಾವನೆಗಳು ಉದ್ದೀಪನ ಆಗ್ತದೆ. ನಾನು ಒಮ್ಮೆ ಮುಂಬೈಯಲ್ಲಿ ಬೆಳಗಿನ ಹೊತ್ತು ನಡ್ಕೊಂಡು ಹೋಗ್ತಾ ಇದ್ದೆ. ಬೆಳಿಗ್ಗೆ 5-5:30 ಗಂಟೆಯ ಹೊತ್ತಿಗೆ ಮುಂಬಯಿಯ ರಸ್ತೆಯ ಬದಿಯಲ್ಲಿ ಒಂದು ಮನೆ ಇಲ್ಲದಂತಹ ಒಂದು ಕುಟುಂಬ, ಗಂಡ ಹೆಂಡತಿ ಮತ್ತು ಸಣ್ಣ ಮಗು. ಅವರು ಹೋಗುವಾಗ ನನಗೆ ಸಹಜವಾಗಿ ಅವರ ಕಡೆ ದೃಷ್ಟಿ ಹೋಯಿತು. ಅವರಿಗೆ ಮನೆ ಇಲ್ಲ, ಇವತ್ತಿನ ಬದುಕು ಏನು ಅಂತ ಹೇಳುವಂತಹ ಸ್ಥಿರತೆ ಇಲ್ಲ, ಅವರ ವ್ಯವಸ್ಥೆ ಏನು ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿಲ್ಲ. ಆದರೂ ಆ ಗಂಡ ಹೆಂಡತಿ ಮತ್ತು ಮಗು ಬಹಳ ಸಂತೋಷದಿಂದ ನಗ್ತಾ ಇದ್ರು. ನನಗೆ ಮನಸ್ಸಿಗೆ ಕಂಡದ್ದು, ಎಲ್ಲವೂ ಇದ್ದು ಕೂಡ ಆ ಸಂತೋಷ ಸಿಗಬೇಕು ಅಂತೇಳಿ ಆದರೆ ನಮ್ಮ ಮನಸ್ಸಿನಲ್ಲಿ ಆ ರೀತಿಯ ಭಾವನೆಗಳನ್ನು ನಾವು ಜಾಗೃತಗೊಳಿಸಬೇಕು. ಈಗ ತಾನೇ ರಾಜಾರಾಮ್ ಭಟ್ರು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ನಾವು ಏನು ಸಂತೋಷದ ಹುಡುಕಾಟ ಮಾಡ್ತಾ ಇದ್ದೇವೆ ಅದು ಖಂಡಿತವಾಗಿಯೂ ಗೋಸೇವೆ ಮಾಡುವುದರ ಮೂಲಕ ಅದು ಸಾಧ್ಯ ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಗೋಸೇವೆಯನ್ನು ಜೀವನದ ಭಾಗವಾಗಿ ಮಾಡಿಸಿರುವಂಥದ್ದು ಕೂಡ ಅದೇ ಕಾರಣಕ್ಕೆ ಅಂತ ಹೇಳಿ ತಿಳ್ಕೊಳ್ತೇನೆ. ಆದರೆ ನಮ್ಮ ಕ್ರಮ ಹೇಗೆ ಅಂತ ಹೇಳಿದರೆ ಸಾಮಾನ್ಯವಾಗಿ ನಮಗೆ ಹೊರಗಿಂದ ಬಂದು ಹೇಳಬೇಕು. ಒಂದು ಆ ಸಣ್ಣ ವಿದ್ಯಾಭ್ಯಾಸದ ಏನು ಪಾಶ್ಚಾತ್ಯ ಕ್ರಮ ಬಂದಿದೆ ಆ ಕಾರಣಕ್ಕೆ ಇರಬಹುದು. ಆದರೆ ಇವತ್ತು ಅದನ್ನು ಅಮೆರಿಕಾದಲ್ಲಿ
ಪಾಸ್ ಟೈಮ್ ಪಿಕ್ನಿಕ್ ಈ ರೀತಿಯಲ್ಲಿ ಹೋಗುವಂಥದ್ದು ಎಲ್ಲಿಗೆ ಅಂತೇಳಿ ಕೇಳಿದರೆ, ಈಗ ಮನಃಶಾಸ್ತ್ರದ ಪ್ರಕಾರವೂ ಕೂಡ ಅದು ಸಿದ್ಧಿಯಾಗಿದೆ. ಹೇಗೆ ಅಂತೇಳಿ ಕೇಳಿದರೆ, ಈಗ ಅವರು ಮನಸ್ಸಿಗೆ ಆನಂದ ಇದೆಲ್ಲ ಬೇಕು ಅಂತ ಹೇಳಿ ಆದರೆ ಯಾವುದಾದ್ರೂ ಒಂದು ಅಲ್ಲಿ ಗೋಶಾಲೆ ಅಂತ ಹೇಳಿ ಇಲ್ಲ, ಆದರೆ ಎಲ್ಲಿ ಗೋವುಗಳಿದ್ದಾವೆ ಆ ಗೋವುಗಳ ಜೊತೆಗೆ ಒಂದು ದಿನ ಕಳೆಯುವಂಥದ್ದನ್ನು ಅವರಲ್ಲಿ ಆ ಏನು ವ್ಯವಸ್ಥೆಯನ್ನು ರೂಢಿಸಿಕೊಳ್ತಾ ಇದ್ದಾರೆ. ಆದರೆ ಇದನ್ನು ಸಾವಿರ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ಬರೀ ನೋಡು ಆ ದೃಷ್ಟಿಯಲ್ಲಿಯೇ, ಆ ಗೋವಿನ ದೃಷ್ಟಿಯಲ್ಲಿಯೇ ನಮ್ಮಲ್ಲಿ ಎಲ್ಲ ರೀತಿಯ ಒಳ್ಳೆಯ ಭಾವನೆಗಳನ್ನು, ಪ್ರೀತಿಯನ್ನು, ಕರುಣೆಯನ್ನು, ಎಲ್ಲವನ್ನ ಉದ್ದೀಪನಗೊಳಿಸುವಂತಹ ಒಂದು ಶಕ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಈ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿದ್ದಾರೆ, ಈ ಯೋಜನೆ ಅತ್ಯಂತ ಸಫಲವಾಗಲಿ ಅಂತ ಹೇಳಿ ನಾನು ದೇವರಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಂದು ಒಳ್ಳೆಯ ಉದ್ದೇಶಕ್ಕೆ ಹೊರಟಾಗ ನಾವು ಸಹ ನಮ್ಮಿಂದ ಆದಂತಹ ಕೊಡುಗೆಯನ್ನು, ಶಕ್ತಿಯನ್ನು, ಭಾಗವಹಿಸುವಿಕೆಯನ್ನು ಕೊಟ್ಟರೆ ಆ ಕಾರ್ಯಕ್ರಮ ಒಂದು ಬಹಳ ದೊಡ್ಡ ರೂಪ ಪಡ್ಕೊಳ್ತದೆ. ಮತ್ತು ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಹೇಳುವಾಗ ರಾಜಕೀಯವಾಗಿ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ, ಹೌದು, ನಾನು ಒಪ್ಪಿಕೊಳ್ತೇನೆ. ಮೊದಲಿಂದಲೂ ಸಂಘಟನೆ ಅಥವಾ ನನಗೇನು ಹಿರಿಯರು ಸೂಚನೆ ಕೊಡ್ತಾರೆ ಆ ಸೂಚನೆಯ ದೃಷ್ಟಿಯಲ್ಲಿ ಈ ಭಾಗಕ್ಕೆ ನನ್ನದಾದಂತಹ ಸೇವೆಯನ್ನು ಮಾಡುವಂತಹ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಶಾಸಕನ ನೆಲೆಯಲ್ಲಿ ಈ ಕಾರ್ಯಕ್ರಮದ ಜೊತೆಗೆ ಬರೀ ಶಾಸಕನಾಗಿ ಮಾತ್ರ ಅಲ್ಲ, ನಾನು ಪ್ರತಾಪನಾಗಿಯೂ ನನಗೆ ಇಂತಹ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಆನಂದ ಇದೆ. ರಾಜಾರಾಮ್ ಭಟ್ರ ಜೊತೆಗೆ ಮತ್ತು ಎಲ್ಲರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಸಂತೋಷವನ್ನು, ಇದರ ಸವಿಯನ್ನು ಅನುಭವಿಸಬೇಕು ಅಂತ ಹೇಳುವಂತಹ, ಯಾಕಂದರೆ ಈ ನೆನಪುಗಳೇ ಜೀವನದಲ್ಲಿ ಶಾಶ್ವತವಾಗುವಂಥದ್ದು, ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡು ಹೋಗುವುದಕ್ಕೆ ಶಕ್ತಿ ಕೊಡುವಂಥದ್ದು. ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋಣ ಅಂಥೇಳಿ ಪ್ರಾರ್ಥನೆ ಮಾಡಿ, ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟ ರಾಜಾರಾಮ್ ಭಟ್ರಿಗೆ ಮತ್ತು ಎಲ್ಲರಿಗೂ ನಾನು ಅವರಿಗೆ ಹೇಳಿದೆ. ಅವರೊಂದು 2-3 ಸರ್ತಿ ನನ್ನನ್ನು ಕರೆದ್ರು, ನನಗೆ ಬರಬೇಕು. ಈ ಹೆಸರೇ ಒಂದು ಆಕರ್ಷಣೆ, ಪುಣ್ಯಕೋಟಿ. ಈ ಶಾಲೆಯ ದೃಷ್ಟಿಯಲ್ಲಿ ಅದು ಸಹಜವಾಗಿ ಭಾವನೆಗಳನ್ನು ಏನು ಉಂಟು ಮಾಡ್ತದೆ. पद्मनाभाय पद्मनयनाय